ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು ಗುರ್ಮೆ ಶ್ರೀ ಸುರೇಶ್ ಶೆಟ್ಟಿ, ಉದ್ಯಮಿ, ಕಾಪು. ಶ್ರೀ ಯಶ್ಪಾಲ್ ಸುವರ್ಣ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನುಗಾರಿಕಾ ಫೆಡರೇಷನ್. ಮೈಯಿದಿ ಅಂಡ್ ಫ್ಯಾಮಿಲಿ, ದೇವಿನಗರ, ಪರ್ಕಳ. ಶ್ರೀ ಎಂ ನಂದಕುಮಾರ್ ಅಂಡ್ ಫ್ಯಾಮಿಲಿ, ನಂದಗೋಕುಲ, ಮೇನ್ ರೋಡ್, ಪರ್ಕಳ. ಶ್ರೀ ಪಿ ಗಿರೀಶ್ ಭಟ್ ಅಂಡ್ ಫ್ಯಾಮಿಲಿ, ಕಾರ್ ಸ್ಟ್ರೀಟ್, ಪೆರಡೂರು, ಉಡುಪಿ. ರತ್ನಾಕರ್ ಅಂಡ್ ಫ್ಯಾಮಿಲಿ, ಸಹಾರಾ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಮಣಿಪಾಲ್. ಜಯಪ್ರಕಾಶ್ ಅಂಡ್ ಫ್ಯಾಮಿಲಿ, ಕರಂಬಳ್ಳಿ. ಜಯ ಸುರೇಶ್ ಅಂಡ್ ಫ್ಯಾಮಿಲಿ, ಮಣಿಪಾಲ್. ಜಯವಂತ್ ಅಂಡ್ ಫ್ಯಾಮಿಲಿ, ಮಣಿಪಾಲ್. ಶ್ರೀ ರತ್ನಾಕರ್ ಇಂದ್ರಾಳಿ, ಉದ್ಯಮಿ ಮತ್ತು ಸಾಮಾಜಿಕ ಕಾರ್ಯಕರ್ತರು. ಶ್ರೀ ಸುಧಾಕರ್ ಶೆಟ್ಟಿ, ಮಾಲಕರು, ಪ್ರೈಸಸ್ ಅಕ್ವೇರಿಯಂ, ರಾಮದಾಸ್ ಬಿಲ್ಡಿಂಗ್, ಕಡಿಯಾಳಿ, ಉಡುಪಿ, ಮಣಿಪಾಲ ಮುಖ್ಯ ರಸ್ತೆ. ಶ್ರೀ ನಾಗರಾಜ್ ಕಟೀಲ್, ಡಾಕ್ಟರ್ ವಸುಧಾದೇವಿ, ಶರಣ್ಯ, ಈಶ್ವರ್ ನಗರ್, ಮಣಿಪಾಲ್. ಶುಭ ಕೋರುವವರು ಜಯರಾಮ್ ಶೆಟ್ಟಿಗರ್ ಹಾಗೂ ಪತ್ನಿ ಮತ್ತು ಮಕ್ಕಳು, ಮಣಿಪಾಲ್. ಶುಭ ಕೋರುವವರು ಸ್ಮ್ಯಾಶ್ ಡ್ಯಾನ್ಸ್ ಗ್ರೂಪ್, ಕಡಿಯಾಲಿ, ಉಡುಪಿ. ಶುಭ ಕೋರುವವರು ಉಪೇಂದ್ರ ಶೆಟ್ಟಿಗರ ಮತ್ತು ಜಯಮಾಲಾ ಉಪೇಂದ್ರ ಶೆಟ್ಟಿಗರ ಹಾಗೂ ಮಕ್ಕಳು ಶ್ರುತಿ ಮತ್ತು ಶ್ರೇಯ. ಬದುಕಿನ ನಡುವೆ ಭಾವನೆಯೆಂಬುದು ಏತಕ್ಕೆ ಬರುತ್ತಿಹುದೋ, ಪ್ರೇಮದ ನಡುವೆ ಪ್ರೀತಿಯ ಅರ್ಥವು ಯಾರಿಗೆ ತಿಳಿದಿಹುದೋ, ಮೂಢರ ನಡುವೆ ನಲುಗುವ ಪ್ರೀತಿಗೆ ಮುಕ್ತಿಯು ದೊರಕುವುದು. ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ. ಏರುಪೇರು ಇಲ್ಲಿ ನಡೆಯುವುದು, ನ್ಯಾಯ ನೀತಿ ಪ್ರೀತಿ ಪ್ರೇಮ ಹೇಗೆ ಉಳಿಯುವುದು, ಸತ್ಯ ಧರ್ಮ ನಿತ್ಯ ಕರ್ಮ ಯಾರಿಗೆ ತಿಳಿಯುವುದು, ಸತ್ಯ ನ್ಯಾಯದ ಆರಂಭ, ಪ್ರೀತಿ ಪ್ರೇಮದ ಆರಂಭ, ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಲೇ ಬೇವರ್ಸಿ, ತಗೊಂಡಿರೋ ದುಡ್ಡು ವಾಪಸ್ ಕೊಡ್ತೀಯಾ ಇಲ್ಲ ನಿನ್ನ ಹೆಸರಿನಲ್ಲಿರೋ ಭೂಮಿನ ನನ್ನ ಹೆಸರಿಗೆ ಬರ್ದು ಕೊಡ್ತೀಯಾ? ದನಿ, ನನ್ನಂತರ ಇವಾಗ ದುಡ್ಡು ಎಲ್ಲಿದೆ? ಸ್ವಲ್ಪ ಸಮಯ ಕೊಡಿ, ನಾನು ಎಲ್ಲ ತೀರ್ಸ್ಬಿಡ್ತೀನಿ. ರೊಕ್ಕ ತಗೊಂಡು ಎಷ್ಟು ವರ್ಷ ಆಯ್ತು? 3 ವರ್ಷ. ಇನ್ನೂ ಸಮಯ ಬೇಕೇನ್ಲ ನಿಂಗೆ? ಸ್ವಲ್ಪ ಸಮಯ ಕೊಡಿ ಬುದ್ಧಿ, ಎಲ್ಲ ತೀರ್ಸ್ಬಿಡ್ತೀನಿ. 3 ವರ್ಷದಿಂದ ತಗೊಂಡಿರೋ ದುಡ್ಡಿಗೆ ಅಸಲು ಕಟ್ಟಿಲ್ಲ, ಬಡ್ಡಿನೂ ನೀಡಿಲ್ಲ. ಇನ್ನು ನಾನು ನಿನ್ನನ್ನು ನಂಬಲ್ಲ. ಇಲ್ಲ ಬುದ್ಧಿ, ಹಾಗನ್ಬಿಡಿ, ನಾನು ಒಪ್ಪಿಸ್ಬಿಡ್ತೀನಿ. ಜನ ಬಂದು ನಿನ್ನನ್ನು ಕರೆಯದೆ ಇರ್ತಿದ್ರೆ ಇನ್ನೂ ಬರುವ ಸಮಯಲ್ಲ. ಇಲ್ಲಿ ನೋಡು, ಇದು ನಿನ್ನ ಆಸ್ತಿ ಕರಾರು ಪತ್ರ. ಇದಕ್ಕೊಂದು ಹೆಬ್ಬೆಟ್ ಹಾಕ್ಲಾ? ಬುದ್ಧಿ, ದಮ್ಮಯ್ಯ ಬಿಡಿ, ದಮ್ಮಯ್ಯ ದನಿ, ನಾನು ಹಾಗೆ ಮಾಡ್ಬಿಡಿ, ನಾನು ಬಿದ್ದು ಮಾಡ್ಬಿಡಿ ದನಿ. ದುಡ್ಡು ಕೊಡೋ ಮನ್ಸಿರ್ತಿದ್ರೆ ಇಷ್ಟು ವರ್ಷ ಬೇಕಿತ್ತ ನಿನ್ಗೆ? ಅಹಂಕಾರಿ ನೀನು. ಇಲ್ಲ ಬುದ್ಧಿ, ಹೆಬ್ಬೆಟ್ ಹಾಕ್ಲಾ? ಬುದ್ಧಿ, ಹೆಬ್ಬೆಟ್ ಹಾಕ್ಲಾ?
ಓ ಕಾಳ ಅಷ್ಟನೇ ಹಬ್ಬ ಜೋರಾಗಿದೆ. ನೋಡ್ತಾ ಇರಿ, ನಾನು ಅವನಿಗಿಂತ ಕಮ್ಮಿ ಇಲ್ಲ. ಏನಾಯ್ತು ಕಾಳ? ಆ ಜಮೀನ್ದಾರ ಪಾಪಿ, ಮನುಷ್ಯತ್ವ ಇಲ್ಲ. ಅವನನ್ನ ನಾನು ಸುಮ್ಮನೆ ಬಿಡಲ್ಲ. ನನ್ನ ಜಾಗನ ಅವನ ಹೆಸರಿಗೆ ಬರ್ಕೊಂಡ್ಬಿಟ್ಟ. ಇದ್ದದೊಂದ್ ಜಾಗ, ಅದಕ್ಕ ಬಿಟ್ಟೋಯ್ತು. ಈಗ ನಾನು ಏನ್ ಮಾಡ್ಲಿ? ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಇಲ್ಲ, ಏನು ಸರಿಯಾಗಲ್ಲ, ಏನು ಸರಿಯಾಗಲ್ಲ. ಲೆಟರ್ ಓದಿದೆ, ಆದರೆ ನಂದೊಂದು ಕಂಡೀಷನ್. ಏನು ಕಂಡೀಷನ್? ನೀವು ನನ್ನನ್ನು ಮದುವೆ ಆಗೋದಾದರೆ ಮಾತ್ರ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಅಷ್ಟೇ ಅಲ್ಲ, ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ನೀವು ನನ್ನನ್ನು ಬಿಟ್ಟು ಹೋಗಬಾರ್ದು, ನನ್ನನ್ನು ಮರಿಬಾರ್ದು. ಹಾಗಂತ ಈ ದೇವರ ಸಂವಿಧಾನದಲ್ಲಿ ನಂಗೆ ಭಾಷೆ ಕೊಡಬೇಕು. ಒಂದು ನಿಮಿಷದಲ್ಲಿ ಬದುಕು ಬದಲಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಆ ಒಂದು ನಿಮಿಷದಲ್ಲಿ ತಗೊಳ್ಳೋ ನಿರ್ಧಾರ ನಮ್ಮ ಬದುಕನ್ನೇ ಬದಲಾಯಿಸುತ್ತೆ. ಕಾಳ ಹೇಳೋ ಮಾತನ್ನ ಎಲ್ರು ಕೇಳಿ. ಕಾಲ ಒಂದೇ ರೀತಿ ಇರಲ್ಲ. ಸತ್ಯ ಹೇಳಿ ಕೆಟ್ಟವನಾದ್ರೂ ಪರವಾಗಿಲ್ಲ. ಕಾಂತಿ ಮತ್ತು ರವೀಂದ್ರ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಅದು ನಾನೀಗ ನನ್ನ ಕಣ್ಣಾರ್ ನೋಡಿ ಬಂದು ನಿಮ್ಗೆ ಹೇಳ್ತಾ ಇದ್ದೀನಿ. ಕಾಳ ಏನ್ ಹೇಳ್ತಾ ಇದೀಯಾ? ಕಾಂತಿ ಜಮೀನ್ದಾರನ ಮಗಳು, ರವೀಂದ್ರನ ಜೊತೆ ಪ್ರೀತಿ ಪ್ರೇಮನ. ಒಬ್ಬರ ಮೇಲೆ ಮತ್ತೊಬ್ರು ಕೈ ಇಟ್ಟು ಭಾಷೆ ಕೊಡ್ತಾ ಇರೋದನ್ನ ನಾನ್ ನನ್ನ ಕಣ್ಣಾರ್ ನೋಡಿದ್ದೀನಿ. ನಿಮ್ ನಂಬಿಕೆ ಇಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಜಮೀನ್ದಾರ್ ವಿಷಯ ನಮ್ಗೆ ಯಾಕಪ್ಪ? ನಿಮ್ಗೆ ಬೇಡ, ನಂಗೆ ಬೇಕು. ನನ್ನ ಜಮೀನು ವಾಪಸ್ ಸಿಗುವವರೆಗೂ ನಾನು ಅವನ್ ಬಿಡಲ್ಲ. ಅವನ ಮರ್ಯಾದೆನ ತೆಗೆದಿದ್ದೀನಿ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು. Marriages are made in heaven, but the matches are made on earth, and we are here for your right match. ವಿವಾಹ ಅನ್ನೋದು ಈ ಭೂಮಿಯ ಮೇಲಿನ ಸಹಜ ಜೀವನವನ್ನ ಇನ್ನಷ್ಟು ಸುಂದರವಾಗಿಸೋ ಒಂದು ಪ್ರಕ್ರಿಯೆ. ಹಲವಾರು ವರ್ಷಗಳಿಂದ ಎಲ್ಲಾ ಧರ್ಮಗಳಲ್ಲೂ ಸೂಕ್ತ ಸಂಬಂಧಗಳನ್ನ ಬೆಸೆದಿದ್ದೇವೆ. ಸಾಮರಸ್ಯ, ಐಕ್ಯಮತ್ಯ, ಕುಟುಂಬ ಪ್ರಜ್ಞೆಗಳು ಒಂದಾಗಿವೆ. ಇಷ್ಟು ಮಾತ್ರ ಅಲ್ಲ, ನಿಮ್ಮ ವಿದ್ಯಾರ್ಹತೆಗನುಗುಣವಾಗಿ ಕೆಲಸ ಪಡೆಯೋ ಸಲುವಾಗಿ ನಮ್ಮನ್ನ ಭೇಟಿಯಾಗಿ. ಉಷಾ ಮ್ಯಾರೇಜ್ ಬ್ಯೂರೋ, ಕಸ್ತೂರಿ ಬಿಲ್ಡಿಂಗ್, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. ಕರೆ ಮಾಡಿ. ಶ್ರೀ ಭೂದಾ ಶಿಟ್ಗಾರ್, ಮಾಲಕರು, ಭೂದರ ಸಂಕೀರ್ಣ, ಪರ್ಕಳ. ಶ್ರೀ ಸಚ್ಚಿದಾನಂದ ವಿನಾಯಕ್ ಬೆಲ್ಪತ್ರೆ, ಮಾಲಕರು, ಮಹಾಗಣಪತಿ ಸ್ಟೀಲ್, ಮಣಿಪಾಲ್. ಶ್ರೀ ಜಯಪ್ರಕಾಶ್ ಹಿರಿಯಡ್ಕ, ಸಿವಿಲ್ ಇಂಜಿನಿಯರ್. ಶ್ರೀ ಚಂದ್ರಕಾಂತ್, ಉಡುಪಿ, ಮಾಲಕರು, ತೋನ್ಸೆ ಪಾರ್ಕ್ ಬೀಚ್ ರೆಸಾರ್ಟ್, ಮಲ್ಪೆ. ಶ್ರೀ ನವೀನ್ ಶೆಟ್ಟಿ, ಕುಂದಾಪುರ್, ಮಾಲಕರು, ಡಾಲ್ಫಿನ್ ಲಂಚ್ ಹೋಮ್, ವೆಜ್ ಆ್ಯಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ಮಣಿಪಾಲ. ಶ್ರೀ ಕೆ ಪ್ರಕಾಶ್ ಶೆಣೈ, ಮಾಲಕರು, ಸುಮಂಗಲ ಪ್ರೊವಿಜನ್ ಸ್ಟೋರ್, ಮಾರ್ಕೆಟ್ ರೋಡ್, ಪರ್ಕಳ. ಶ್ರೀ ನಿತ್ಯಾನಂದ ನಾಯಕ್, ಪ್ರಬಂಧಕರು, ಶ್ರೀ ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪರ್ಕಳ. ಶ್ರೀ ಜಯಸಿ ಕೋಟ್ಯಾನ್, ಅಧ್ಯಕ್ಷರು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ, ಉಡುಪಿ. ಶ್ರೀ ಚಂದ್ರಕಾಂತ್ ಭಟ್, ಜ್ಯೋತಿಷ್ಯ ಹಾಗೂ ಪುರೋಹಿತರು, ಶ್ರೀ ಮೂಕಾಂಬಿಕಾ ಜ್ಯೋತಿಷ್ಯಾಲಯ ಹಾಗೂ ಓಂಕಾರ್ ಕ್ಯಾಟರರ್ಸ್, ಕಾರ್ಕಳ. ಶ್ರೀ ಉಮೇಶ್ ಪ್ರಭು ಮಾಣಿಬೆಟ್ಟು, ಸಿವಿಲ್ ಕಾಂಟ್ರಾಕ್ಟರ್, ಪರ್ಕಳ. ಶ್ರೀ ಆನಂದ್ ಮೆಲಂಠ, ರಂಗಭೂಮಿ ಕಲಾವಿದ.
ಶ್ರೀಮತಿ ಮತ್ತು ಶ್ರೀ ಕಲಾ ಅರವಿಂದ್ ಮಾಣಿಬೆಟ್ಟು ಪರ್ಕಳ. ಕುಮಾರಿ ನಿಧಿ, ಮಾಲಕರು ನಿಧಿ ಡೆವಲಪರ್ಸ್, ಹುಡ್ಕೋ ಕಾಲನಿ, ಮಣಿಪಾಲ್. ಶ್ರೀ ಉಮೇಶ್ ಅಕ್ಷಯ್ ಶೆಟ್ಟಿ ಹಿರಿಯಡ್ಕ. ಕುಮಾರಿ ಯಶ್ವಿ ಮನ್ವಿ ಹಿರಿಯಡ್ಕ. ಶ್ರೀ ಕರ್ಣ ಪೂಜಾರಿ, ಶಬರಿ ಇಂಜಿನಿಯರಿಂಗ್ ವರ್ಕ್ಸ್, ಪರ್ಕಳ ಹೈಸ್ಕೂಲ್ ಬಳಿ, ಪರ್ಕಳ. ನವಜೀವನದ ಆರಂಭ ಅಂತ್ಯವಲ್ಲ ಇದು ಆರಂಭ. ಒಬ್ಬರ ಮೇಲೆ ಮತ್ತೊಬ್ರು ಕೈ ಇಟ್ಟು ಭಾಷೆ ಕೊಡ್ತಾ ಇರೋದನ್ನ ನನ್ನ ಕಣ್ಣಾರ್ ನೋಡಿದೀನಿ. ನಿಮ್ ನಂಬಿಕೆ ಇಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಮಿನ್ನಾರ್ ವಿಷಯ ನಮ್ಗೆ ಯಾಕಪ್ಪ? ನಿಮ್ಗೆ ಬೇಡ, ನಂಗೆ ಬೇಕು. ನನ್ನ ಜಮೀನು ವಾಪಸ್ ಸಿಗುವವರೆಗೂ ನಾನು ಅವನ್ ಬಿಡಲ್ಲ. ಅವನ್ ಮರ್ಯಾದೆನ ತೆಗಿತೀನಿ. ಅದು ಏನಾಯ್ತು? ಯಾಕೆ ಭಯ ಬೀಳ್ತಾ ಇದೆಯಾ? ಅದು ಕಾಳ ಚಾದ ಅಂಗಡಿಯಲ್ಲಿ ನಿಮ್ಮ ಮಗಳ ಬಗ್ಗೆ ಅಪವಾದ ಆಗ್ತಾ ಇದ್ದಾನೆ. ಲಕ್ಷ್ಮಿ, ನಮ್ಮ ಮಗಳ ಬಗ್ಗೆ ಕಾಳ ಏನೇನೋ ಹೇಳ್ತಾ ಇದ್ದಂತ ತನ್ಯ ಬಂದು ಹೇಳಿದ್ನಲ್ಲ, ಈ ಮಾತು ನಿಜವೇನೆ? ನಂಗೂ ನಂಬಕ್ಕೆ ಆಗ್ತಾ ಇಲ್ಲ. ನಮ್ಮ ಮಗಳು ಈ ರೀತಿ ಎಲ್ಲ ಮಾಡ್ತಾಳ? ಈಗೆಲ್ಲೋಗಿದ್ದಾಳೆ? ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಯಾರ ಜೊತೆ ಹೋಗಿದ್ದಾಳೆ? ಫ್ರೆಂಡ್ಸ್ ಜೊತೆ. ಯಾರೆಲ್ಲ ಹೋದ್ರಿ ದೇವಸ್ಥಾನಕ್ಕೆ? ನಾನು ಒಬ್ಳೆ, ಸರೋಜ ಬರಕ್ಕಾಗಲ್ಲ ಅಂತ. ದೇವಸ್ಥಾನದಲ್ಲಿ ಯಾರಾದರೂ ಸಿಕ್ಕಿದ್ರಾ? ತುಂಬಾ ಜನ ಸಿಕ್ಕಿದ್ರು. ಯಾಕಮ್ಮ? ಯಾರ ಜೊತೆ ದೇವಸ್ಥಾನದಲ್ಲಿ ಮಾತಾಡ್ತಿದ್ದಿ? ನಿನ್ನನ್ನೇ ಕೇಳ್ತಾ ಇರೋದು. ಅದು ಏನದು? ಅದು ನನ್ನ ಪರಿಚಯದವರೊಬ್ರು ಸಿಕ್ಕಿದ್ರು. ನಿನ್ ಪರಿಚಯದವರು? ಅದು ನಮ್ಗೆ ಗೊತ್ತಿಲ್ಲದವರು ಈ ಊರಲ್ಲಿ. ಯಾರೇ ಅವನು? ರವೀಂದ್ರ. ನನ್ನ ಜೊತೆ ಸ್ಕೂಲಲ್ಲಿ ಓದ್ತಾ ಇದ್ದ. ಎಲ್ಲ ಅವನ ಮನೆ? ಇಲ್ಲೇ ಶಾಲೆ ಪಕ್ಕದಲ್ಲಿ. ಎಷ್ಟು ದಿನದಿಂದ ಅವನ ಜೊತೆ ಮಾತುಕತೆ? ಅಷ್ಟಮಿಯ ಸ್ವಲ್ಪ ಹಿಂದಿನ ದಿನ ಸಿಕ್ಕಿದ್ದು, ಅವಾಗ ಮಾತಾಡಿದ್ದೆ. ಯಾವಾಗ್ಲೂ ನಿಂಗೆ ದೇವಸ್ಥಾನದಲ್ಲಿ ಸಿಗ್ತಾನಾ? ಮೊದ್ಲು ಸೋಮವಾರ ಮಾತ್ರ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಇವಾಗ ವಾರಕ್ಕೆ 3 ದಿನಾನೂ ದೇವಸ್ಥಾನಕ್ಕೆ ಹೋಗ್ತಿದ್ಯಲ್ಲ. ದೇವಸ್ಥಾನಕ್ಕೆ ಹೋಗುದು ಅವನನ್ನ ನೋಡಕ್ಕೇನಾ? ನಿನ್ಗೆ ಹೇಳೋದು, ಕಿವಿ ಕೇಳಿಸ್ತಾ ಇಲ್ವಾ? ನೀನ್ ಯಾರ ಮಗಳು ಅಂತ ನಿಂಗೆ ಗೊತ್ತಿದೆಯಲ್ಲ. ನಿನ್ನಪ್ಪ ಊರ್ಗೆ ಜಮೀನ್ದಾರ, ಅದನ್ನ ಮರ್ತ್ಬಿಟ್ಯಾ? ಒಬ್ಬ ಜಮೀನ್ದಾರನ ಮಗಳಾಗಿ ಯಾಕಸ್ತಿತ್ತೊಬ್ಬ ವ್ಯಕ್ತಿಯ ಜೊತೆ ದೇವಸ್ಥಾನದಲ್ಲಿ ಮಾತಾಡೋಕೆ ನಿಲ್ಲೋದ? ಊರಿನ ಜನ ಏನಂತಾರೆ ಗೊತ್ತಾ ನಿಂಗೆ? ಮನೆತನದ ಮಾನ ಮರ್ಯಾದೆ ತೆಗಿಯೋಕೆ ನಿಂತಿದ್ಯಲ್ಲೇ, ನಮ್ ಮನೆತನಕ್ಕೆ ನಿನ್ನಿಂದಲೇ ಕೆಟ್ಟ ಹೆಸರು ಬರ್ಬೇಕಾ? ಇದುವರೆಗೂ ನಮ್ಮ ವಂಶದಲ್ಲಿ ಇಂಥ ಘಟನೆ ನಡೆದಿಲ್ಲ, ಇನ್ನು ಮುಂದೆ ನಾನು ನಡೆಯೋಕ್ಕೂ ಬಿಡಲ್ಲ. ಮಕ್ಕಳು ಅನ್ನೋ ಮಮಕಾರದಲ್ಲಿ ನಿಂಗೆ ಸಲಿಗೆ ಕೊಟ್ಟಿದ್ದೇ ಜಾಸ್ತಿ ಆಯ್ತು, ಅದ್ರ ದುರುಪಯೋಗ ಮಾಡ್ಕೊಡ್ತಿದ್ಯಲ್ಲ. ಇವಳಿಗಿನ್ನು ಸಲಿಗೆ ಕೊಡ್ಕೊಡ್ದು. ಇವಳನ್ನ ಯಾವ ರೀತಿ ಇಟ್ಕೋಬೇಕು ನಂಗೊತ್ತು. ರವೀಂದ್ರ ಅಂತೆ, ರವೀಂದ್ರ. ಅವನೇನು ಇಂದ್ರನ ಚಂದ್ರನ? ಅವನ ಪಾಲಿಗೆ ಚಂದ್ರ ಆಗಕ್ ಹೊರಟಿದ್ದಾಳೆ ಇವಳು. ಯಾವ ವಿಷಯದಲ್ಲಿ ನಿನಗೂ ಅವನಿಗೂ ಸಾಮ್ಯತೆ ಇದೆ? ಒಂದ್ ಅಂತಸ್ತಿನ ಮನೆ ಇಲ್ಲ, ಎಕರೆ ಜಮೀನಿಲ್ಲ, ಆಳಿಲ್ಲ, ಕಾಳಿಲ್ಲ. ನಮ್ಮ ವಂಶ ಏನು, ಅವನ ವಂಶ ಏನು? ತಲೆಮಾರಿನಿಂದ ಮರ್ಯಾದೆ ಉಳಿಸಿಕೊಂಡ ಮಾತಿಗೆ ತಪ್ಪದ ವಂಶ ನಮ್ಮದು. ರೀ, ಇವಳಿಗೊಂದು ಮದ್ವೆ ಮಾಡಿಸ್ಬೇಕು. ಅವಳಾಗೆ ತೋರಿಸಿಕೊಟ್ಟ ಆಯ್ತಲ್ಲ, ಇನ್ಯಾಕ್ ತಡ? ಇವತ್ತೇ ಹೋಗಿ ಒಂದು ಒಳ್ಳೆ ಗಂಡು ಹುಡುಕಿ ಬನ್ನಿ. ಮಗಳೇ, ಇದು ಊರಿನ ಜಮೀನ್ದಾರನ ಪ್ರತಿಷ್ಠೆಯ ಪ್ರಶ್ನೆ, ನಮ್ಮ ವಂಶದ ಘನತೆ ಗೌರವದ ಪ್ರಶ್ನೆ. ಅವನನ್ನು ಮರೆತು ಬಿಡು. ಏನ್ ನಡೀತಿದೆ ನಿಮ್ಮಿಬ್ರೊಳಗೆ ಸ್ಪಷ್ಟವಾಗಿ ಹೇಳು. ಸೈಕಲ್ ಕಲಿಯೋದಕ್ಕೆ ಹೋದಾಗ
ಮೊದಲು ಸಿಕ್ಕಿದ್ದು. ಆಮೇಲೆ ಕಾಡು ಹೂ ತರೋದಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಜಾತ್ರೆಯಲ್ಲಿ ಹೀಗೆ ಸಿಗ್ತಾ ಇದ್ರು. ಓ, ಹೀಗೆ ಸಿಗ್ತಾ ಸಿಗ್ತಾ ನಿಮ್ಮಿಬ್ರೊಳಗೆ ಮಾತುಕತೆ ಪ್ರಾರಂಭ ಆಯಿತು. ನನ್ನ ಮಗಳಾಗಿ ಒಂದಿನಿತೂ ನನ್ಗೆ ಗೊತ್ತಾಗದೆ ಹಾಗೆ ಇಷ್ಟೆಲ್ಲ ವ್ಯವಹಾರ ನಡೀತಿದೆ ಅಂದ್ರೆ ಇದಕ್ಕೊಂದು ಅಂತ್ಯ ಹಾಡಲೇಬೇಕು. ಹೀಗೆ ಬಿಟ್ರೆ ನಮ್ಮ ಮಗಳು ನಮ್ಮ ಕೈಗೆ ಸಿಗಲ್ಲ ರೀ. ದೃಢ ನಿರ್ಧಾರ ಮಾಡ್ಕೊಂಡೆ ಹೆಜ್ಜೆ ಇಟ್ಟಿದ್ದಾಳೆ ನಮ್ಮ ಮಗಳು. ಅವನ್ ಕೈ ಮೇಲೆ ಕೈ ಇಟ್ಟು ಏನಂತ ಭಾಷೆ ತಗೊಂಡೆ? ಏನನ್ ಮುಚ್ಚಿಡ್ತಾ ಇದ್ದೀಯಾ? ನೀನು ಹೇಳಲ್ಲ ಅಂದ್ರೆ ಆತನ ಕರ್ಸಿ ಬಾಯಿ ಬಿಡಿಸ್ತೀನಿ. ನನ್ನನ್ನ ಮದ್ವೆ ಆಗುವಂತ ಭಾಷೆ ತಕೊಂಡೆ. ಮುಚ್ಚೆ ಬಾಯಿ ರೀ. ನೋಡಿದ್ರ ಎಷ್ಟೊಂದು ಬೆಳೆದ್ ಬಿಟ್ಟಿದ್ದಾಳೆ ನಿಮ್ಮ ಮಗಳು. ಏನು ಸೊಕ್ಕು, ಹೆತ್ತವರ ಮುಂದೆ ಈ ಮಾತನ್ನು ಹೇಳುವಷ್ಟು ಬೆಳೆದು ಬಿಟ್ಟಿಯಾ? ಅಬ್ಬಬ್ಬಬ್ಬ, ಇಷ್ಟೊಂದು ಮುಂದುವರಿತಾ ನಿಮ್ದು? ಒಳ್ಳೆ ರೀತಿಯಲ್ಲಿ ನಿನಗೆ ಬುದ್ಧಿ ಹೇಳಿದ್ದೀವಿ. ಅದನ್ನು ದಾಟಿ ನೀನು ಎಲ್ಲಿಯಾದರೆ ಮೀರಿದ್ರೆ ನಿನ್ನ ಅಪ್ಪನ ಇನ್ನೊಂದು ಮುಖ ಏನು ಅಂತ ತೋರಿಸ್ಬೇಕಾಗುತ್ತೆ. ಮಗಳು ಅನ್ನೋ ಮಮಕಾರವನ್ನು ಮರೆತು ವ್ಯವಹಾರ ಮಾಡಬೇಕಾಗುತ್ತೆ. ನಾನೀಗ ಜಮೀನ್ದಾರ ರಾಮೇಗೌಡರ ಮನೆಗೆ ಹೋಗಿ ಮದುವೆ ಆಗುದ್ರ ಬಗ್ಗೆ ಏರ್ಪಾಡು ಮಾಡ್ಕೊಂಡು ಬರ್ತೀನಿ. ಹಾಗೆ ಮುಖಂಡರ ಹತ್ರನೂ ಹೇಳಿ ಬರ್ತೀನಿ. ಕಾಂತಿ, ಏನಾಯ್ತು? ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು. ನೀವು ನಿಮ್ಮ ವಸತಿ ಗೃಹ ನಿರ್ಮಾಣದ ಬಗ್ಗೆ ಚಿಂತಿಸುತ್ತೀರಾ? ಹಾಗಿದ್ದರೆ ಕೂಡಲೇ ಸಂಪರ್ಕಿಸಿ ದೈವಾನುಗ್ರಹ ಕನ್ಸ್ಟ್ರಕ್ಷನ್ ಅಂಡ್ ಕನ್ಸಲ್ಟೆಂಟ್, ಪೆರ್ಡೂರು 576124, ಉಡುಪಿ. ಕಾಂಟ್ಯಾಕ್ಟ್ ರಮಾ ಕುಲಾಲ್ 9008993457. ಶ್ರೀ ರಾಜೇಶ್ ಶಣೈ, ಮಣಿಪಾಲ್. ಶ್ರೀ ಕಿಶೋರ್ ಮಯ್ಯ, ಮಾಲಕರು KM ಎಂಟರ್ಪ್ರೈಸಸ್, ಕನ್ನರ್ಪಾಡಿ, ಕಡೆಕಾರ್ ರೋಡ್, ಉಡುಪಿ. ಶ್ರೀ ಕೇಶವ್ ನಾಯ್ಕ್, ಪ್ರಿಯನಗರ್, ಫಸ್ಟ್ ಕ್ರಾಸ್, ಆಥರಾಡಿ. ಶ್ರೀ ಪಾಂಡುರಂಗ ಲಂಗೋಂಕ್ವರ್, ಸಿವಿಲ್ ಇಂಜಿನಿಯರ್, ಪರ್ಕಳ. ಶ್ರೀಮತಿ ಸುರೇಖಾ ಸದಾನಂದ ಶೆಟ್ಟಿ, ಶ್ರುತಿ ವುಡ್ ವರ್ಕ್ಸ್, ಕಡಂದ ಬೆಟ್ಟು ಹೌಸ್, ಬೊಮ್ಮರಬೆಟ್ಟು ವಿಲೇಜ್, ಹಿರಿಯಡ್ಕ. ಶ್ರೀ ರಾಜೇಶ್ ಭಟ್ ಮಣಿಯಾಡಿ, ರಂಗಭೂಮಿ, ಉಡುಪಿ. ಶ್ರೀ ಮಾಸ್ಟರ್ ಆಶ್ಲೇಷ್ ಆರ್ ಭಟ್, ಗಿರ್ಮಿಟ್ ಚಲನಚಿತ್ರ ನಾಯಕ, ನಟ, ರಂಗಭೂಮಿ ಕಲಾವಿದ. ಶ್ರೀ ರಾಮಮೂರ್ತಿ ಭಟ್, ಸುರಕ್ಷಾ ಸಭಾಭವನ, ಪರ್ಕಳ ಹೈಸ್ಕೂಲ್ ಬಳಿ, ಪರ್ಕಳ. ನಿತಿನ್ ಪೆರಂಪಳ್ಳಿ, ರಂಗಭೂಮಿ, ಉಡುಪಿ. ಶ್ರೀಮತಿ ಸಂಧ್ಯಾ ಅಶೋಕ್ ಕೋಟ್ಯಾನ್, ಅಂಚ್ ಕೋಟ್ಯಾನ್, ಬೈಲೂರು, ಉಡುಪಿ. ಶ್ರೀ ಪುರಂದರ್ ಶೆಟ್ಟಿಗಾರ್, ಕಿಲಿಗೋಳಿ. ಶ್ರೀ ರವಿರಾಜ್ HP, ಸಂಚಾಲಕರು, ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ, ಉಡುಪಿ. ಶ್ರೀ ಪರಮೇಶ್ವರ್, ಪರ್ಕಳ. ಶ್ರೀ ಗುರುರಾಜ್, ಉಡುಪಿ, ಚಲನಚಿತ್ರ ಕಲಾವಿದರು. ಶ್ರೀ ಸತೀಶ್ ಕಲ್ಯಾಣಪುರ, ಚಲನಚಿತ್ರ ಕಲಾವಿದರು. ಶ್ರೀ ಅಶೋಕ್ ಶೆಟ್ಟಿಗಾರ್, ಮಾಲಕರು, ಅಮಿತ್ ಇಂಡಸ್ಟ್ರೀಸ್, ರಾಂಪುರ ಸರ್ಕಲ್, ಅಲೆವೂರು, ಉಡುಪಿ. ಕುಮಾರಿ ತೇಜಸ್ವಿ, ಉಡುಪಿ. ಕುಮಾರಿ ತಾರಿಣಿ, ಉಡುಪಿ. ಶ್ರೀ ಗುರುಪ್ರಸಾದ್ ಕಾಮತ್, ಮಾಲಕರು, ಕಾಮತ್ ಬುಕ್ ಹೌಸ್, ನಿಯರ್ ನಾಗವನ, MIT, ಮಣಿಪಾಲ್. ಗಣೇಶ್ ಕುಲಾಲ್ ಪಕ್ಕಲ್, ದೈವಾನುಗ್ರಹ ಟ್ರಾನ್ಸ್ಪೋರ್ಟ್, ಪೆರಡೂರು. P. ರವಿರಾಜ್ ಆಚಾರ್ಯ, ಶ್ರೀ ರಾಜ್ ಜ್ಯುವೆಲ್ಲರ್ಸ್, ಮೇನ್ ರೋಡ್, ಪರ್ಕಳ. ದಿವಾಕರ್ ಕುಕ್ಕಿಕಟ್ಟೆ, ಕಲಾವಿದರು. TN ಸುಜಾತ, ಶೇಖರ್ ಶೆಟ್ಟಿಗಾರ್, ದೇವಿನಗರ್, ಪರ್ಕಳ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ.
ಕಾಂತಿ, ಏನಾಯ್ತು? ಏನಾಯ್ತು? ಇವತ್ತು ಅಪ್ಪ ಅಮ್ಮ ನಂಗೆ ಬೈದರು. ಯಾಕೆ? ನೀನು ದೇವಸ್ಥಾನದಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ, ಅವನ ಕೈ ಮೇಲೆ ಕೈ ಇಟ್ಟು ಏನು ಭಾಷೆ ತಗೊಂಡೆ ಅಂತ ಕೇಳಿದರು. ಅಲ್ಲ, ಈ ವಿಷಯ ಅವರಿಗೆ ಗೊತ್ತಾಯ್ತು? ಅದೇ ನನಗೂ ಗೊತ್ತಾಗ್ತಿಲ್ಲ. ಅಪ್ಪ ಬೇರೆ ಮದುವೆ ಮಾಡಕ್ಕೆ ಹೊರಟಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲಿಗೂ ಇಲ್ಲಪ್ಪ, ಫ್ರೆಂಡ್ಸ್ ಜೊತೆ ಟೂರಿಗೆ ಹೋಗ್ತಾ ಇದ್ದೆ ಅಷ್ಟೇ. ಟೂರು ಗೀರು ಏನು ಬೇಡ, ಮನೆಯೊಳಗೆ ಹೋಗು. ನನ್ನ ಮನೆಯಿಂದ ಬ್ಯಾಗ್ ಹಿಡ್ಕೊಂಡು ಬರಬೇಕಾದ್ರೆ ಅಪ್ಪ ಎದುರು ಸಿಕ್ಕಿದ್ರು. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದರು. ನಾನೇನೋ ಟೂರ್ಗೆ ಅಂತಂದೆ. ಅಪ್ಪ ರಾಮೇಗೌಡರ ಮನೆಗೆ ಮದುವೆ ಮಾತುಕತೆ ಮಾಡೋಕೆ ಹೋಗಿದ್ದಾರೆ. ಇನ್ನೂ ನನ್ನನ್ನು ಒಂಟಿಯಾಗಿ ಎಲ್ಲಿಗೂ ಹೋಗಿ ಬಿಡಲ್ಲ. ಏನಾಯ್ತ್ರಿ? ನನಗೆ ಯಾಕೋ ಒಂದು ಡೌಟಾ? ಏನದು? ಕಾಂತಿ ಏನಾಯ್ತು ಅವಳಿಗೆ? ಏನಿಲ್ಲ, ಕಾಂತಿ ಮನೆಯಿಂದ ಹೊರಗೆ ಹೋಗೋಕೆ ಪ್ರಯತ್ನ ಪಟ್ಟಿದ್ದಾಳೆ. ಹೌದಾ? ಎಲ್ಲಿಂದ ಕೇಳಲಿಲ್ವಾ? ಕೇಳ್ದೆ. ಏನಂದ್ಲ ಅದಕ್ಕೆ? ಟೂರಿಗೆ ಹೋಗ್ಬೇಕು ಅಂದ್ಲು. ಹೌದಾ? ನಂಗೇನ್ ಹೇಳಲೇ ಇಲ್ಲ. ಅವಳು ಮನೆಯಿಂದ ಹೊರಗೆ ಓಡೋಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅಯ್ಯೋ, ಇವಾಗ ಏನ್ ಮಾಡೋದು? ಅವಳಿನ ಮನೆಯಲ್ಲೇ ಬಿದ್ದಿರ್ಬೇಕು. ಎಲ್ಲೂ ಅವಳನ್ನು ಒಂಟಿಯಾಗಿ ಕಳಿಸ್ಬೇಡ. ಆದ್ರೆ ಎಷ್ಟ್ ದಿನ ಅಂತ ಅವಳನ್ನ ಮನೇಲಿ ಇಟ್ಕೊಳ್ಳಿಕ್ಕಾಗೋದು? ಸರಿ, ನಾನೀಗ ಜಮೀನ್ದಾರ್ ರಾಮೇಗೌಡರ ಮನೆಗೆ ಹೋಗಿ ಅವಳಿಗೆ ಶೀಘ್ರವಾಗಿ ಮದುವೆ ಆಗೋದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತೀನಿ. ಅಲ್ಲಿ ಒಳಗೆ ಅವಳು ಅಲ್ಲೇ ಇರ್ಬೇಕು. ಸರಿ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ರವೀಂದ್ರ, ಮನುಷ್ಯ ಎಷ್ಟೊಂದು ಸ್ವಾರ್ಥಿ ಅಲ್ವಾ? ಜೀವನದಲ್ಲಿ ಈ ಎಲ್ಲವನ್ನು ಶಾಶ್ವತವಾಗಿ ಪಡಿಬೇಕು ಅಂತ ಬಯಸ್ತಾನೆ. ಆದರೆ ಜೀವನನೇ ಶಾಶ್ವತ ಅಲ್ಲ ಅನ್ನೋದನ್ನು ಮರ್ತು ಬಿಡ್ತಾನೆ. ನೀನು ಭಾಷೆ ಕೊಟ್ಟಿಯಲ್ಲ, ಅದನ್ನು ಉಳಿಸ್ಕೊಂಡ್ಯಾ? ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟೆ. ಬದುಕಿನ ನಡುವೆ ಭಾವನೆಯೆಂಬುದು ಏತಕ್ಕೆ ಬರುತ್ತಿಹುದೋ? ಪ್ರೇಮದ ನಡುವೆ ಪ್ರೀತಿಯ ಅರ್ಥವು ಯಾರಿಗೆ ತಿಳಿದಿಹುದೋ? ಮೂಢರ ನಡುವೆ ನಲುಗುವ ಪ್ರೀತಿಗೆ ಮುಕ್ತಿಯು ದೊರಕುವುದೋ?
ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ. ಊರು ದೂರು ಏರುಪೇರು ಇಲ್ಲಿ ನಡೆಯುವುದು, ನ್ಯಾಯ ನೀತಿ ಪ್ರೀತಿ ಪ್ರೇಮ ಹೀಗೆ ಉಳಿಯುವುದು, ಸತ್ಯ ಧರ್ಮ ನಿತ್ಯ ಕರ್ಮ ಯಾರಿಗೆ ತಿಳಿಯುವುದು, ಸತ್ಯ ನ್ಯಾಯದ ಆರಂಭ, ಪ್ರೀತಿ ಪ್ರೇಮದ ಆರಂಭ, ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು ಪೂರ ರೀತಿ ಫೇಶಿಯಲ್ಸ್ ಉಂಟು, ಗೋಲ್ಡ್ ಫೇಶಿಯಲ್ಸ್, ಶೆಹನಾಸ್ ಎಲ್ಲ ಸಹ ಉಂಟು. ಮತ್ತೆ ಬ್ಲೀಚ್ ಉಂಟು, 2-3 ಟೈಪ್ ಬ್ಲೀಚಸ್. ಹೇರ್ ಸ್ಟೈಲ್ ಎಲ್ಲ ಮ್ಯಾರೇಜ್ ಫಂಕ್ಷನ್ಗೆ ಹೋಗಿ ಮಾಡ್ತೇವೆ, ಇಲ್ಲಿ ಬಂದು ಮಾಡ್ತೇವೆ. ನೋಡಿದ್ರಲ್ಲ, ಈ ಕೆಳಗೆ ಕಾಣುವ ಎಲ್ಲ ರೀತಿ ಟ್ರೀಟ್ಮೆಂಟ್ಗಳು ಇಲ್ಲಿ ಲಭ್ಯವಿರುತ್ತದೆ. ನಿಮ್ಮ ಲುಕ್ ಸ್ಟೈಲ್ಗಾಗಿ ಒಮ್ಮೆ ಸಂಪರ್ಕಿಸಿ ವೈಶಾಲಿ ವಾದಿರಾಜ್. ಮೊಬೈಲ್ ನಂಬರ್ 7899423999. ಅಜಯ್ ಕುಮಾರ್ PS, ಅನಿಲ್ PS, ಶ್ರೀಮತಿ ಅಶ್ವಿನಿ ವಿ ಶೆಟ್ಟಿ, ದೇವಿನಗರ್ ಪರ್ಕಳ. ಶ್ರೀ ಅಚ್ಯುತ್ ಭಟ್ ಅಂಡ್ ಫ್ಯಾಮಿಲಿ, ಪರ್ಕಳ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬಳಿ ಪರ್ಕಳ. ಶ್ರೀ ಮೋಹನ್ ಶೆಟ್ಟಿಗಾರ್ ಅಂಡ್ ಫ್ಯಾಮಿಲಿ, ವಿವರ್ಸ್ ಕಾಲೋನಿ ದೊಡ್ಡಗುಡ್ಡೆ. ಶ್ರೀ ಅಶೋಕ್ ಕಾಮತ್ ಕೊಡಂಗೆ, ಕನ್ಸಲ್ಟೆನ್ಸಿ ಸಿವಿಲ್ ಇಂಜಿನಿಯರ್ ಉಡುಪಿ. ಶ್ರೀ ಜಯಮಾಲ ಉಪೇಂದ್ರ ಶೆಟ್ಟಿಗಾರ್, ಕಿನ್ನಿಗೋಳಿ ಉಡುಪಿ. ಶ್ರೀ ಕೊಂಡಾಡಿ ಶ್ರೀನಾಥ್ ಶೆಟ್ಟಿ, ಲಕ್ಷ್ಮೀಂದ್ರನಗರ್ ಮಣಿಪಾಲ್. ಶ್ರೀ ರಾಘವೇಂದ್ರ, ಶ್ರೀ ದುರ್ಗಾ ಅಲ್ಯೂಮಿನಿಯಂ ವರ್ಕ್ಸ್ ಆಥಾಡಿ. ಶ್ರೀ ಪ್ರಸಾದ್, ಮಾಲಕರು ಅಮರಜ್ಯೋತಿ ಎಂಟರ್ಪ್ರೈಸಸ್, ಸೇವಾ ಸಿಂಧು ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್, ಪಂಚಾಯತ್ ಬಿಲ್ಡಿಂಗ್, ಸಂತೆ ಮಾರ್ಕೆಟ್ ಬಳಿ ಹಿರಿಯಡ್ಕ. ಶ್ರೀ ಜ್ಯೋತೀಂದ್ರ ರಾವ್, ಪರ್ಕಳ ಹೈಸ್ಕೂಲ್ ಬಳಿ ಪರ್ಕಳ. ಶ್ರೀ ಸುರೇಶ್ ನಾಯಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಭಾರತೀಯ ಜನತಾ ಪಾರ್ಟಿ ಉಡುಪಿ. BV ಲಕ್ಷ್ಮೀನಾರಾಯಣ್, ಪಾಸ್ಟ್ ಪ್ರೆಸಿಡೆಂಟ್, ರೋಟರಿ ಉಡುಪಿ. ಶಕಲಕ ಭೂಮ್ ಭೂಮ್, ತುಳು ಮತ್ತು ಕನ್ನಡ ದ್ವಿಭಾಷಾ ಚಲನಚಿತ್ರ ಚಿತ್ರೀಕರಣ ಪ್ರಗತಿಯಲ್ಲಿದ್ದು 2020ರಲ್ಲಿ ತೆರೆ ಕಾಣಲಿದೆ.